ಸೌಜನ್ಯ ಅತ್ಯಾಚಾರ ಮತ್ತು ಕೊಲೆ ಪ್ರಕರಣದಲ್ಲಿ ನೈಜ ಆರೋಪಿಗಳನ್ನು ಕಂಡುಹಿಡಿಯುವಂತೆ ಹಾಗೂ ಅಪರಾಧಿಗಳಿಗೆ ಶಿಕ್ಷೆ ವಿಧಿಸುವಂತೆ ಇದೀಗ ದೇವರ ಮೊರೆ ಹೋಗಲಾಗಿದ್ದು, ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳದಿಂದ ಸಾಮೂಹಿಕ ಪ್ರಾರ್ಥನೆ ಪುತ್ತೂರಿನ ಲಕ್ಷ್ಮೀ ವೆಂಕಟರಮಣ ಮಹಾಲಿಂಗೇಶ್ವರ ದೇವಸ್ಥಾನದಲ್ಲಿ ನಡೆಯಿತು. ಸಾಮೂಹಿಕ ಪ್ರಾರ್ಥನೆಯಲ್ಲಿ ಸೌಜನ್ಯ ತಾಯಿ ಕುಸುಮಾವತಿ ಭಾಗಿಯಾಗಿದ್ದರು. ಪ್ರಾರ್ಥನೆಯ ಬಳಿಕ ಮಾಧ್ಯಮಕ್ಕೆ ಪ್ರತಿಕ್ರಿಯೆ ನೀಡಿದ ಸೌಜನ್ಯ ತಾಯಿಯವರು ಮಾಜಿ ಶಾಸಕ ವಸಂತ ಬಂಗೇರ ಹೇಳಿಕೆಗೆ ಪ್ರತಿಕ್ರಿಯಿಸಿದರು. ಬೆಳ್ತಂಗಡಿಯಲ್ಲಿ ನಡೆಯುವಂತಹ ಪ್ರಕರಣಗಳ ಹಿಂದೆ ಷಡ್ಯಂತ್ರ ಇದೆ. ಸಿಬಿಐಗೆ ಪ್ರಕರಣ ಕೊಡಬೇಕು ಅಂತ ನಮ್ಮನ್ನ ಮುಖ್ಯಮಂತ್ರಿಗಳ ಬಳಿ ವಸಂತ ಬಂಗೇರ ಕರೆದೊಯ್ದಿದ್ರು. ಸೌಜನ್ಯ ಪ್ರಕರಣದಲ್ಲಿ ಯಾರಿದ್ದಾರೆ, ಯಾರೆಲ್ಲ ಆರೋಪಿಗಳಿಗೆ ಸಹಕರಿಸಿದ್ದಾರೆ ಅನ್ನೋದು ವಸಂತ ಬಂಗೇರರಿಗೆ ತಿಳಿದಿದೆ. ಸತ್ಯ ಹೇಳಿದ್ರೆ ಅವರನ್ನ ಸಾಯಿಸ್ತಾರೆ ಅಂತ ಹೇಳಿದ್ದಾರೆ. ಈ ಎಲ್ಲಾ ಮಾಹಿತಿಯನ್ನ ಸದ್ಯದಲ್ಲಿ ಸಮಾಜದ ಮುಂದೆ ಇಡ್ತಾರೆ ಅಂತ ಹೇಳಿದ್ದಾರೆ. ಸಮಯ ಬಂದಾಗ ಆ ಮಾಹಿತಿಯನ್ನ ಬಂಗೇರರು ನೀಡಲಿದ್ದಾರೆ. ಮಾಹಿತಿಯನ್ನ ಈಗಲೇ ಬಿಡುಗಡೆ ಮಾಡಬೇಕು ಅಂತ ನಾನು ಒತ್ತಾಯಿಸ್ತಾ ಇಲ್ಲ. ಕಾನೂನು ಪ್ರಕಾರ ಎಲ್ಲಿ ಹೇಳಬೇಕು ಅಲ್ಲಿ ಅವರು ಹೇಳ್ತಾರೆ ಅಂತ ಹೇಳಿದ್ರು. ಗೋವಿಂದ ಉಳ್ಳಾಲ್ತಿಯಮ್ಮನವರ ಪಾದಾರವಿಂದಕ್ಕೆ ಗೋವಿಂದಾನಿ ಗೋವಿಂದ. ಶ್ರೀಮಾಧಿಪತಿ ಶ್ರೀ ಮಹಾಲಿಂಗೇಶ್ವರ ದೇವರ ಪಾದಾರವಿಂದಕ್ಕೆ ಗೋವಿಂದ ಅನ್ನಿರಿ ಗೋವಿಂದ. ಇವತ್ತು ಕಾನೂನಿನ ಪ್ರಕಾರ ನ್ಯಾಯ ಸಿಗಬೇಕಿತ್ತು. ಆ ಸಹೋದರಿಯ ಆತ್ಮಕ್ಕೆ ಶಾಂತಿ ಸಿಗಬೇಕಿದ್ರೆ ಅವನು ಯಾರಿಗೆ ಆ ಕೆಲಸಕ್ಕೆ ನೀಚ ಕೃತ್ಯ ಮಾಡಿದನೋ ಅವನಿಗೆ ಶಿಕ್ಷೆ ಆಗಬೇಕು. ಈ ಸಿಂಹಾಧಿಪತಿ ಮಹಾಲಿಂಗೇಶ್ವರನ ಪ್ರಾರ್ಥನೆ ಮಾಡೋದು, ಯಾರು ನಿಜವಾಗಿ ಈ ಕೆಲಸವನ್ನು ಮಾಡಿದಾನೆ ಯಾರೇ ಆಗಿದ್ರು ಸಹ ಅವನಿಗೆ ಭಗವಂತ ಅತ್ಯಂತ ಶೀಘ್ರದಲ್ಲಿ ಸರಿಯಾಗಿರ್ತಕ್ಕಂಥ ಶಿಕ್ಷೆಯನ್ನು ಕೊಟ್ಟು ಸಮಾಜಕ್ಕೆ ನ್ಯಾಯ ಕೊಡಬೇಕು. ಆ ಹೆತ್ತಮ್ಮನಿಗೆ ಅವರ ಬಂಧು ಬಳಗಕ್ಕೂ ಒಂದು ನೆಮ್ಮದಿ ಸಿಗಬೇಕು ಮತ್ತು ನಮ್ಮ ಸಹೋದರಿಯ ಆತ್ಮಕ್ಕೆ ಶಾಂತಿ ಸಿಗಬೇಕು ಅಂತ ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡೋದಕ್ಕೋಸ್ಕರ ನಾವೆಲ್ಲ ಪಂಚಾಕ್ಷರಿ ಪಠಣ ಮಾಡಿಕೊಂಡು ವೆಂಕಟರಮಣ ದೇವಸ್ಥಾನ ಪ್ರಾರ್ಥನೆ ಮಾಡಿ ಅಲ್ಲಿಂದ ಎಲ್ಲ ಅಭಿಷೇಕ ಪ್ರಿಯ ಮಹಾಲಿಂಗೇಶ್ವರನಿಗೆ ಆ ಸಿಯಾಳಾಭಿಷೇಕ ಅದು ನಾವೆಲ್ಲ ಒಂದು ನಾಣ್ಯವನ್ನು ಭಗವಂತನಿಗೆ ಸಮರ್ಪಿಸುವುದು. ಬೆಳ್ತಂಗಡಿ ತಾಲೂಕಲ್ಲಿ ವಸಂತ ಬಂಗೇರ ಅವರು ನಿನ್ನೆ ಪ್ರೆಸ್ ಮೀಟಿಂಗ್ ಮಾಡಿದ್ದಾರೆ, ಸಭೆಯನ್ನು ಮಾಡಿದ್ದಾರೆ. ತುಂಬಾ ಚೆನ್ನಾಗಿ ಅವರು ಹೇಳಿದ್ದಾರೆ. ಹೇಗೆ ಅಂದ್ರೆ ನಮ್ಮನ್ನು ಇಲ್ಲಿ ಸಿದ್ದರಾಮಯ್ಯ ಸಿಎಂ ಬಳಿ ಕರ್ಕೊಂಡೋಗಿ ಅಲ್ಲಿ ಮನವಿಯನ್ನು ಕೊಡ್ಲಿಕ್ಕೆ ಅವರೇ ಸಹಕರಿಸಿದ್ದಾರೆ. 11 ವರ್ಷ ಒಳಗೆ ನಮಗೆ ಕೂಡ ಸಿಬಿಐ ತನಿಖೆ ಕೂಡ ಅವರೇ ಕೊಟ್ಟಿದ್ದಾರೆ. ನಿನ್ನೆ ಕೂಡ ಅದೇ ಮಾತನ್ನು ಇಡೀ ಸಭಿಕರ ಮುಂದೆ ಅವರು ಹೇಳಿದ್ದಾರೆ. ನಾನು ಮೊನ್ನೆ ಸೌಜನ್ಯ ತಾಯಿ ತಂದೆಯನ್ನು ಕರ್ಕೊಂಡೋಗಿದ್ದೇವೆ, ಅಲ್ಲಿ ಮನವಿ ಕೊಟ್ಟಿದ್ದೇವೆ. ಇದು ದೊಡ್ಡ ಒಂದು ಷಡ್ಯಂತ್ರನೇ ಇದೆ, ಇದರ ಮುಂದೆ ತುಂಬಾ ಒಂದು ನೋಡುವಾಗ ಒಂದು ನೋವು ಕೂಡ ಇದೆ ನಮಗೆ ಅಂತ ಹೇಳಿ ಅದು ಕೂಡ ನಿನ್ನೆ ಒಂದು ಸಭೆಯ ಮುಂದೆ ಹೇಳಿದ್ದಾರೆ. ನಮಗೆ ತುಂಬಾನೇ ಸಂತೋಷ. ಯಾಕಂದ್ರೆ ಇದರಲ್ಲಿ ನಾವು ಹೋರಾಟದಲ್ಲಿ ಖಂಡಿತವಾಗಿ ನಮಗೆ ನ್ಯಾಯ ಸಿಗುತ್ತೆ ಅನ್ನುವಂಥದ್ದು ಒಂದು ಭರವಸೆ ಖಂಡಿತ ಇದೆ, ಸಿಕ್ಕೇ ಸಿಗ್ತದೆ. ಈಗ 11 ವರ್ಷದ ಮೇಲೆ 11 ವರ್ಷ ಒಳಗಿನ ಒಂದು ಪ್ರತಿಭಟನೆಯಲ್ಲಿ ಜನ ಸೇರಿದ ಒಂದು ಸಂದರ್ಭದಲ್ಲಿ
ಈ 11 ವರ್ಷದ ಮೇಲೆ ಅದರ 10 ಪಟ್ಟು ಈಗ ದೇಶ ಎದ್ದು ನಿಂತಿದೆ. ಖಂಡಿತವಾಗಿ ಜನ ಎಲ್ಲ ಕೈ ಜೋಡಿಸಿ ನಮಗೆ ನ್ಯಾಯ ತೆಗೆದು ಕೊಡ್ತಾರೆ ಅಂತ ಒಂದು ಈ ಮಾತನ್ನು ಈ ಮೂಲಕ ನಾನು ಹೇಳಲು ಇಚ್ಛಿಸ್ತೇನೆ. ಅವರಿಗೆ ಜೀವ ಬೆದರಿಕೆ ಇದೆ. ಅವರು ಯಾರು ಇದ್ದಾರೆ, ಇದನ್ನು ಯಾರ್ಯಾರು ಮುಚ್ಚಾಕ್ಲಿಕ್ಕೆ ಅವರ ಹಿಂದೆ ಇದ್ದಾರೆ ಅದೆಲ್ಲ ಅವರಿಗೆ ಗೊತ್ತು. ನನ್ನನ್ನು ಕೊಂಡ್ರೆ ಹೋಯ್ತು, ಇಲ್ಲದ್ರೆ ನಾನು ಖಂಡಿತವಾಗಿ ಮುಂದಿನ ಚುನಾವಣೆಯಲ್ಲಿ ನಾನು ಇದನ್ನು ಎಲ್ಲರ ಮುಂದೆ ಈ ಮಾತನ್ನು ಹೇಳ್ತೇನೆ ಅಂತ ಈ ಮಾತು ಅಲ್ಲಿ ಸಭಿಕರ ಮುಂದೆ ಹೇಳಿದ್ದಾರೆ. ಇದು ಕಾನೂನು ಪ್ರಕಾರವಾಗಿ ಈಗ ನಾವು ಹೋರಾಟ ಮಾಡ್ತಿದ್ದೇವೆ. ಕಾನೂನು ಪ್ರಕಾರವಾಗಿ ನ್ಯಾಯ ಸಿಗ್ಲಿ ನಮಗೆ. ಆದ ಕಾರಣ ನಾನು ಈ ಇದ್ರಲ್ಲಿ ನಾನು ಈಗಲೇ ಹೇಳ್ಬೇಕಲ್ವ ಅಂತ ಮಾತು ಈಗ ಹೇಳುದಿಲ್ಲ. ಅವ್ರು ಹೇಳಿದಾರಲ್ಲ, ಅವಾಗ ನಾವು ಕೇಳ್ತೇವೆ.